ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನೊಂದು ಎಲ್ಲಾ ಲೇಡೀಸ್ಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗಿರೋ ವಿಡಿಯೋನ ಮಾಡ್ತಾ ಇದ್ದೇನೆ. ಇವಾಗ ಲಾಕ್ಡೌನ್ ಇರೋದ್ರಿಂದ ಯಾವುದೇ ಪಾರ್ಲರ್ ಕೂಡ ಓಪನ್ ಇಲ್ಲ. ಸೊ ನಮ್ಗೆ ಒಂದು 15-20 ದಿನಕ್ಕೊಂದ್ಸಲ ಆದ್ರೂ ನಾವು ಐಬ್ರೋಸ್ ಅನ್ನ ಮಾಡ್ತಾ ಇರ್ತೇವೆ. ಐಬ್ರೋಸ್ ಮಾಡಿಲ್ಲ ಅಂದ್ರೆ ಅದು ತುಂಬಾನೇ ಗ್ರೋ ಆಗಿ ಮುಖ ಒಂಥರ ಡಲ್ ಆಗಿ ತುಂಬಾನೇ ನೀಟ್ ಆಗಿ ಕಾಣೋದಿಲ್ಲ. ನಿಮ್ಮ ಐಬ್ರೋಸ್ ಚೆನ್ನಾಗಿಲ್ಲ ಅಂದ್ರೆ ನೀವು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರು ಕೂಡ ಅದೊಂಥರ ಡಲ್ ಆಗಿ ಕಾಣುತ್ತೆ. ಹಾಗೆ ನಿಮ್ಮ ಮುಖ ಬ್ರೈಟ್ ಆಗಿ ಅಥವಾ ನೀಟ್ ಆಗಿ ಕಾಣೋದಿಲ್ಲ. ಮನೆಯಲ್ಲೇ ನಾವು ಐಬ್ರೋಸ್ ಅನ್ನ ಹೇಗೆ ನಾವು ಶೇಪ್ ಮಾಡ್ಕೊಳ್ಬಹುದು ಅಥವಾ ಎಕ್ಸ್ಟ್ರಾಸ್ ಬಂದದನ್ನ ಹೇಗೆ ತೆಗಿಬಹುದು, ಫೇಶಿಯಲ್ ಹೇರ್ ಅನ್ನ ಹೇಗೆ ತೆಗಿಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ನೋವಾ ಸೆನ್ಸಿಟ್ರಿಮ್ ಬಿಕಿನಿ ಟ್ರಿಮ್ಮರ್. ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಸೊ ನಾನ್ ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೇನೆ ಸೊ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು 100% ವಾಷೇಬಲ್. ಇದರಿಂದ ನೀವು ನಿಮ್ಮ ಐಬ್ರೋಸ್ ಅನ್ನ ಶೇಪ್ ಮಾಡಬಹುದು, ಹಾಗೆ ಅಪ್ಪರ್ ಲಿಪ್ಸ್ ಅನ್ನ ಮಾಡ್ಕೊಳ್ಬಹುದು, ಅದೇ ರೀತಿ ಫೇಶಿಯಲ್ ಹೇರ್ ರಿಮೂವ್ ಮಾಡಬಹುದು, ಅಂಡರ್ ಆರ್ಮ್ಸ್ ಅನ್ನ ಟ್ರಿಮ್ ಮಾಡ್ಕೊಳ್ಬಹುದು, ಹಾಗೆ ಬಿಕಿನಿ ಲೈನ್ಸ್ ಅನ್ನು ಕೂಡ ನೀವು ಟ್ರಿಮ್ ಮಾಡ್ಕೊಳ್ಬಹುದು. ಸೊ ತುಂಬಾನೇ ಒಂದು ಯೂಸ್ಫುಲ್ ಇದೆ ಇದು. ಹಾಗೆ ಇದು 1295 ರೇಂಜ್ ಅಲ್ಲಿ ಬರುತ್ತೆ. ಬಟ್ ಇದು ನಾರ್ಮಲ್ ನಿಮ್ಗೆ ಅಮೆಝಾನ್ ಅಲ್ಲಿ ಒಂದು 800 ಒಳಗಡೆ ಸಿಗುತ್ತೆ. ಪ್ರತಿ ಸಲ ಯಾವಾಗ್ಲೂ ಇದಕ್ಕೆ ಆಫರ್ ಇದ್ದೇ ಇರ್ತದೆ. ನಾನ್ ತಗೊಳ್ಳುವಾಗ ಕೂಡ 800 ಸಿಕ್ಕಿದ್ದು ನನ್ಗೆ. ನಾನು ಇದನ್ನ ಒಂದು 1.5 ವರ್ಷ ಮೊದ್ಲೊಂದ್ಸಲ ತಕೊಂಡಿದ್ದೆ. ಬಟ್ ಅದು ರೀಸೆಂಟ್ ಆಗಿ ಏನೋ ಒಂದು ಡ್ಯಾಮೇಜ್ ಆಗಿ ಹಾಳಾಯ್ತಂತ ನಾನು ಮತ್ತೆ ಅದೇ ಬ್ರ್ಯಾಂಡ್ ಅನ್ನ ತರಿಸಿದ್ದೇನೆ. ಸೊ ಇದು ಇತ್ತೀಚೆಗೆ ಮೊನ್ನೆ ಅಷ್ಟೇ ನಾನು ತರಿಸಿದ್ದು. ಇದರ ಒಳಗಡೆ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ತೋರಿಸ್ತೇನೆ ನೋಡಿ. ಈ ತರ ಬರುತ್ತೆ ಇದು ಟ್ರಿಮ್ಮರ್. ಇದರಲ್ಲಿ 2 ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ಟ್ರಿಮ್ಮರ್ ಅನ್ನ ಕೊಟ್ಟಿದ್ದಾರೆ, ಇನ್ನೊಂದು ಸಣ್ಣ ಸೈಜ್ ಇದು ಟ್ರಿಮ್ಮರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ನಿಮ್ಮ ಐಬ್ರೋಸ್ ಅನ್ನೆಲ್ಲ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇದನ್ನು ನಿಮ್ಗೆ ಅಂಡರ್ ಆರ್ಮ್ಸ್ ಅಥವಾ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ನೀವು ಯೂಸ್ ಮಾಡಬಹುದು. ಸೊ ಹಾಗೆ ನೀವು ಇಲ್ಲಿ ಪಿಂಕ್ ಕಲರ್ ಇದು ಏನದು ಕ್ಯಾಪ್ ನೋಡ್ತಾ ಇದ್ದೀವಿ, ಇದನ್ನ ನೀವು ಹಾಕಿದ್ರೆ ಬರೀ ಹೇರ್ ಟ್ರಿಮ್ ಮಾಡಬಹುದು ಅಷ್ಟೇ. ನೀವು ಅಂದ್ರೆ ಕಂಪ್ಲೀಟ್ ಆಗಿ ಅದು ನಿಮ್ಮ ಸ್ಕಿನ್ ಇಂದ ಅದು ಟ್ರಿಮ್ ಆಗೋದಿಲ್ಲ. ಬರೀ ಮೇಲ್ಗಡೆಯಿಂದ ನಿಮ್ಗೆ ಎಷ್ಟು ನಿಮ್ಗೆ ಟ್ರಿಮ್ ಮಾಡ್ಲಿಕ್ಕಿದೆ ಅದು ಟ್ರಿಮ್ ಆಗುತ್ತೆ. ಅದನ್ನ ನೀವು ರಿಮೂವ್ ಮಾಡಿದ್ರೆ ನಿಮ್ಮ ಸ್ಕಿನ್ ಇಂದ ಹೇರ್ ಗ್ರೋತ್ ಆಗಿರುತ್ತೆ, ಅಲ್ಲಿಂದ ಅದು ಕಂಪ್ಲೀಟ್ ಆಗಿ ಟ್ರಿಮ್ ಆಗುತ್ತೆ. ಕೆಲವರದ್ದು ಐಬ್ರೋಸ್ ಇದು ಹೇರ್ ಏನಿದೆ ತುಂಬಾನೇ ಉದ್ದ ಇರ್ತದೆ. ಸೊ ಅಂತವರಿಗೆ ಟ್ರಿಮ್ ಮಾಡ್ಲಿಕ್ಕಿದ್ರೆ ಈ ಕ್ಯಾಪ್ ಅನ್ನ ಹಾಕೊಂಡು ಟ್ರಿಮ್ ಮಾಡ್ಕೊಳ್ಬಹುದು. ಅದನ್ನ ಹೀಗೆ ತೆಗೆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಶೇಪ್ ಚೆನ್ನಾಗಿ ಐಬ್ರೋಸ್ ಗೆ ಶೇಪ್ ಕೊಡ್ಲಿಕ್ಕಿದ್ರೆ ಅಥವಾ ಏನಾದ್ರು ಎಕ್ಸ್ಟ್ರಾಸ್ ಎಲ್ಲ ಬಂದದನ್ನೆಲ್ಲ ತೆಗಿಲಿಕ್ಕಿದ್ರೆ ನೀವು ಇದು ಹೀಗೆ ಯೂಸ್ ಮಾಡಬಹುದು. ಹಾಗೆ ಇದ್ರೊಟ್ಟಿಗೆ ಒಂದು ಬ್ಯಾಟ್ರಿ ಸೆಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದು ಬ್ರಷ್ ಇದೆ. ನೀವು ಈ ತರ ಹೇರ್ ಟ್ರಿಮ್ ಮಾಡುವಾಗ ಇದರಲ್ಲಿ ಹೇರ್ಸ್ ಎಲ್ಲ ಇಲ್ಲಿ ಕುತ್ಕೊಂಡಿರ್ತದೆ. ಸೊ ಅದನ್ನ ನಿಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಈ ತರ ಬ್ರಷ್ ಅನ್ನು ಕೊಟ್ಟಿದ್ದಾರೆ. ಅದರಿಂದ ನೀವು ನೀಟಾಗಿ ಈ ತರ ಬ್ರಷ್ ಅನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು. ಹಾಗೆ ಇದರಲ್ಲಿ ಒಂದು ಮ್ಯಾನ್ಯುವಲ್ ಅನ್ನ ಕೊಟ್ಟಿದ್ದಾರೆ. ಈ ಮಷೀನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಇದೆ. ನೀವು ಅದನ್ನ ಹೇಗೆ ಸ್ಟೋರ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವ ಟ್ರಿಮ್ಮರ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಐಬ್ರೋಸ್ ಗೆ ಏನ್ ಯೂಸ್ ಮಾಡಬೇಕು, ಈ ಮ್ಯಾನ್ಯುವಲ್ ಅಲ್ಲಿ ಇದರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೆ ಕೂಡ ಈ ಮ್ಯಾನ್ಯುವಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ನೀವು ಇದನ್ನ ಯೂಸ್ ಮಾಡೋಕ್ಕಿಂತ ಮೊದಲು ಇದಕ್ಕೆ ಬ್ಯಾಟ್ರಿಯನ್ನ ಹಾಕೊಳ್ಳಿಕ್ಕಿದೆ. ಇಲ್ಲಿ ಪಿಂಕ್ ಕಲರ್ ಲೈನ್ ಏನ್ ನೀವು ನೋಡ್ತಾ ಇದ್ದೀರಾ ಅದರಲ್ಲಿ 3 ಸೈನ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಆರೋ ಇದೆ, ಇನ್ನೊಂದು 0 ಕೊಟ್ಟಿದ್ದಾರೆ, ಇನ್ನೊಂದು 1 ಅಂತ ಇದೆ. ಸೊ ಇಲ್ಲಿ ಈ ಕೆಳಗಡೆ ಪಾರ್ಟ್ ಏನಿದೆ ಇಲ್ಲಿ ಕೂಡ ಒಂದು ಆರೋ ಇದೆ. ಈ 2 ಆರೋ ಅನ್ನು ಕೂಡ ನೀವು ಸೇಮ್ ಲೈನಿಗೆ ತಂದ್ರೆ ಈ ತರ ನೀವು ಲೆಫ್ಟ್ ಗೆ ತಿರ್ಸಿದ್ರೆ ಅದು ಈಚೆ ಕಡೆ ಬರ್ತದೆ. ಸೊ ಆಗ ನೀವು ಈಸಿಲಿ ಇದನ್ನ ರಿಮೂವ್ ಮಾಡಬಹುದು. ಸೊ ರಿಮೂವ್ ಮಾಡಿಕೊಂಡು ಈ ಬ್ಯಾಟ್ರಿ ಸೆಲ್ ಅನ್ನ ಇದ್ರೊಳಗೆ ಹಾಕೊಳ್ಬೇಕು. ಆಮೇಲೆ ಇಲ್ಲಿ 0ಗೆ ತಂದ್ರೆ ಇದು ಆಫ್ ಇರುತ್ತೆ, 1ಗೆ ತಂದ್ರೆ ಇದು ಆನ್ ಆಗುತ್ತೆ. ಈ ತರ ಮೊದಲಿಗೆ ನಾವು ಐಬ್ರೋಸ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡುವ. ಐಬ್ರೋಸ್ ಮಾಡ್ಲಿಕ್ಕೆ ಈ ತರ ಒಂದು ಸಣ್ಣ ಟ್ರಿಮ್ಮರ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ಅಟ್ಯಾಚ್ ಮಾಡಬೇಕು. ಮೊದಲಿಗೆ ನೀವು ಐಬ್ರೋಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ಐಬ್ರೋಸ್ ಅನ್ನ ಚೆನ್ನಾಗಿ ಈ ತರ ಕೋಮ್ ಮಾಡ್ಕೊಳ್ಳಿ. ಎಲ್ರಿಗೂ ಅವ್ರವ್ರ ಐಬ್ರೋಸ್ ಶೇಪ್ ಹೇಗಿರ್ತದಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿಮ್ಗೆ ಈ ತರ ಟ್ರಿಮ್ ಮಾಡುವಾಗ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನೀವು ಪೆನ್ಸಿಲ್ ಅಲ್ಲಿ ಒಂದ್ಸಲ ನಿಮ್ಮ ಐಬ್ರೋ ಶೇಪ್ ಅನ್ನ ಚೆನ್ನಾಗಿ ಡ್ರಾ ಮಾಡ್ಕೊಳ್ಳಿ. ಆಗ ನಿಮ್ಗೆ ಟ್ರಿಮ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ.
ಹಾಗೆ ನೀವು ಈ ನಮ್ಮ ಐಬ್ರೋಸ್ ಇದು ಕೆಳಗಡೆ ಪಾರ್ಟ್ ಇದೇನಿದೆ ಈ ಪಾರ್ಟ್ ಅಲ್ಲಿ ತೆಗೆಯುವಾಗ ಈ ಸಣ್ಣ ಟ್ರಿಮ್ಮರ್ ಏನ್ ಕೊಟ್ಟಿದ್ದಾರೆ ಅಲ್ವಾ ಅದನ್ನ ಯೂಸ್ ಮಾಡಿ. ಸೊ ಮೇಲ್ಗಡೆ ಮಾಡುವಾಗ ಈ ತರ ದೊಡ್ಡ ಇಲ್ಲಿ ಈಚೆ ಸೈಡ್ ಅಲ್ಲಿ ದೊಡ್ಡ ಟ್ರಿಮ್ಮರ್ ಇದೆ ಅದನ್ನ ಯೂಸ್ ಮಾಡಬೇಕು. ಹಾಗೆ ನೀವು ಇದನ್ನ ಟ್ರಿಮ್ಮರ್ ಅನ್ನು ಯೂಸ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಇದು ಸ್ವಲ್ಪ ಸಹ ನಿಮ್ದು ಕೈ ಆಚೆ ಚಲ್ಗಾಡಿದ್ರೆ ನಿಮ್ದು ಐಬ್ರೋಸ್ ಕಟ್ ಆಗ್ಬೋದು. ಸ್ವಲ್ಪ ಜಾಗೃತೆಯಿಂದ ಮಾಡಿ. ಹಾಗೆ ನೀವು ಯಾವಾಗ್ಲೂ ಟ್ರಿಮ್ ಮಾಡುವಾಗ ಒಂದು ಕೈಯಿಂದ ಈ ತರ ಸ್ಟ್ರೆಚ್ ಮಾಡ್ಕೊಂಡು ಈ ತರ ಐಬ್ರೋಸ್ ಅನ್ನ ಮತ್ತೆ ಈ ತರ ಟ್ರಿಮ್ ಮಾಡಿ. ಸೊ ನನ್ಗೆ ಇವಾಗ ಮಿರರ್ ಇಲ್ಲ, ಸೊ ನನ್ಗೆ ಒಂದ್ ಕೈಲಿ ಮಿರರ್ ಇಟ್ಕೊಳ್ಬೇಕು, ಅದಕ್ಕೆ ನಾನು ಹಿಂಗೆ ಮಾಡ್ತಾ ಇದ್ದೇನೆ. ನೀವು ಸ್ಟ್ರೆಚ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಈಸಿಲಿ ಹೇರ್ಸ್ ಅನ್ನ ರಿಮೂವ್ ಮಾಡಬಹುದು. ಸೊ ನಾನು ನಿಮ್ಗೆ ಇವಾಗ ತೋರಿಸ್ತೇನೆ ನಾನು ಯಾವ ತರ ಐಬ್ರೋಸ್ ಅನ್ನ ಶೇಪ್ ಮಾಡ್ತೇನೆ ಅಂತ. ಹಾಗೆ ನೀವು ಇದನ್ನ ಮಾಡುವಾಗ ಲೇಯರ್ ಬೈ ಲೇಯರ್ ಒಂದೊಂದೇ ಹೇರ್ಸ್ ಎರಡೆರಡು ಹೇರ್ಸ್ ಅನ್ನ ರಿಮೂವ್ ಮಾಡ್ತಾ ಹೋಗಿ. ಒಂದೇ ಸಲ ಮಧ್ಯದಿಂದ ಸ್ಟಾರ್ಟ್ ಮಾಡ್ಬಿಡಿ, ಕೆಳಗಿಂದ ಬರೀ ಒಂದು ಹೇರ್ ಎರಡು ಹೇರ್ ಈ ತರ ಮಾಡ್ಕೊಂಡು ಹೋಗಿ. ಆಗ ನಿಮ್ಗೆ ಚೆನ್ನಾಗಿ ಶೇಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಈ ಸೈಡ್ ಇದು ಐಬ್ರೋಸ್ ಮಾಡಿ ಆಗಿದೆ. ಸೊ ಏನೇನು ಎಕ್ಸ್ಟ್ರಾ ಇದ್ದಿದ್ದು ಅದನ್ನೆಲ್ಲ ನಾನು ಕ್ಲೀನ್ ಮಾಡಿದೆ. ಸೊ ನಿಮ್ಗೆ ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಇದು ನಾನು ಇನ್ನು ಶೇಪ್ ಮಾಡ್ಲಿಲ್ಲ, ಸೊ ಇದನ್ನು ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಟ್ರಿಮ್ ಆಗಿದೆ ಅಂತ. ಸೊ ಇವಾಗ ನಾನು ಲೆಫ್ಟ್ ಸೈಡ್ ಇದು ಕೂಡ ಮಾಡ್ತೇನೆ. ಆಮೇಲೆ ನಾನು ನಿಮ್ಗೆ ಎರಡು ಐಬ್ರೋಸ್ ಅನ್ನ ನಾನು ಯಾವ ತರ ಶೇಪ್ ಮಾಡಿದೆ, ಯಾವ ತರ ಕಾಣ್ತಾ ಇತ್ತೆ, ಫೈನಲ್ ರಿಸಲ್ಟ್ ಏನ್ ಸಿಕ್ಕಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ನಂದು ಇವಾಗ ಎರಡು ಐಬ್ರೋಸ್ ಕೂಡ ಚೆನ್ನಾಗಿ ಶೇಪ್ ಆಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಶೇಪ್ ಬಂದಿದೆ ಅಂತ. ಯಾರಾದ್ರೂ ಬಿಗಿನರ್ಸ್ ಇದ್ರೆ ಇದನ್ನ ಯಾರು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಜಾಗೃತೆಯಿಂದಲೇ ಮಾಡಿ. ಯಾಕಂದ್ರೆ ಇದು ಟ್ರಿಮ್ಮರ್ ಏನಿದೆ ಸ್ವಲ್ಪ ಸಹ ನಿಮ್ದು ಕೈ ಜಾರಿದ್ರೆ ಈ ತರ ಇದು ಇಲ್ಲಿ ಕಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಗೃತೆಯಲ್ಲಿ ನಿಧಾನವಾಗಿ ಮಾಡಿ. ಹಾಗೆ ಈ ತರ ಸ್ಟ್ರೆಚ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಈಸಿ ಆಗುತ್ತೆ. ಹಾಗೆ ನಾವು ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಅಪ್ಪರ್ ಲಿಪ್ ಮಾಡ್ಲಿಕ್ಕಿದ್ರೆ, ಫೋರ್ ಹೆಡ್ ಮಾಡ್ಲಿಕ್ಕಿದ್ರೆ, ಅಥವಾ ನಿಮ್ಗೆ ಇಲ್ಲಿ ಸಣ್ಣ ಸಣ್ಣ ಬೇಬಿ ಹೇರ್ಸ್ ಇರುತ್ತೆ, ಫೇಶಿಯಲ್ ಹೇರ್ಸ್ ಇರುತ್ತೆ, ಸೊ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್. ಸೊ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ನಿಮ್ಗೆ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಲಿಕ್ಕಿದ್ರೆ ಅಥವಾ ಫೋರ್ ಹೆಡ್ ಏನಾದ್ರು ರಿಮೂವ್ ಮಾಡ್ಲಿಕ್ಕಿದ್ರೆ ನೀವು ಈ ತರ ಬಿಗ್ ಟ್ರಿಮ್ಮರ್ ಅನ್ನ ಯೂಸ್ ಮಾಡಬಹುದು. ಇದನ್ನ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಲಿಕ್ಕಿದ್ರೆ ಆಗ ಕೂಡ ನೀವು ಇದನ್ನ ಕ್ಯಾರಿ ಮಾಡಬಹುದು. ತುಂಬಾನೇ ಲೈಟ್ ವೇಟ್ ಆಗಿದೆ. ಸೊ ನಿಮ್ಗೆ ಐಬ್ರೋಸ್ ಮಾಡ್ಲಿಕ್ಕೆ, ಅಪ್ಪರ್ ಲಿಪ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ನೀವು ಇದನ್ನ ಮನೆಯಲ್ಲೇ ಇಟ್ಕೊಂಡು ಮಾಡಬಹುದು. ಸೊ ನಾನು ಇದೇ ಬ್ರ್ಯಾಂಡ್ ಯೂಸ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಸುಮಾರು ಬ್ರ್ಯಾಂಡ್ಸ್ ಬರುತ್ತೆ. ವೇಗಾ ಟ್ರಿಮ್ಮರ್ ಬರುತ್ತೆ, ಅದೇ ರೀತಿ ವೀಟಿದು ಟ್ರಿಮ್ಮರ್ ಕೂಡ ಬರುತ್ತೆ. ವೀಟಿದು ಟ್ರಿಮ್ಮರ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈಯರ್ ರೇಂಜ್ ಅಲ್ಲೇ ಇದೆ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನಾನು ಇದಕ್ಕಿಂತ ಮೊದಲು ಕೂಡ ಇದನ್ನ ಯೂಸ್ ಮಾಡಿದ್ದೇನೆ. ತುಂಬಾನೇ ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು 2 years ಅಂತೂ ನಿಮ್ಗೆ ಆರಾಮಿಂದ ಬರುತ್ತೆ. ಹಾಗೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ಅಥವಾ ಐಬ್ರೋಸ್ ಅನ್ನ ಶೇಪ್ ಮಾಡೋದಕ್ಕೆ ಒಂದು ರೇಸರ್ ಕೂಡ ಬರ್ತದೆ. ಈಗ ತುಂಬಾ ಜನ ಅದನ್ನು ಕೂಡ ಯೂಸ್ ಮಾಡ್ತಾರೆ. ನಾನು ಯಾವಾಗ್ಲೂ ಅದನ್ನ ಯೂಸ್ ಮಾಡಿಲ್ಲ, ಯಾಕಂದ್ರೆ ಅದು ರೇಸರ್ ಅಲ್ವಾ. ಸೊ ಅದು ಏನಾದ್ರು ಕಟ್ ಆದ್ರೆ ಅದು ನಮ್ಮ ಮುಖದ ಮೇಲೆ ಗಾಯ ಆಗಿ ಅದು ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಅಷ್ಟೊಂದು ರಿಸ್ಕ್ ತಕೊಳ್ಳಿಲ್ಲ. ನಾನು ಇದನ್ನೇ ಪ್ರಿಫರ್ ಮಾಡ್ತೇನೆ, ಟ್ರಿಮ್ಮರ್. ಸೊ ಇದರಿಂದ ನಿಮ್ಮ ಸ್ಕಿನ್ನಿಗಾಗ್ಲಿ ನಿಮ್ಮ ಫೇಸ್ಗಾಗ್ಲಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ, ಗಾಯ ಆಗೋದಾಗ್ಲಿ ಅಥವಾ ಅಂತದ್ದು ಏನಾದ್ರೂ ಪ್ರಾಬ್ಲಮ್ ಇದರಿಂದ ಬರೋದಿಲ್ಲ. ಸೊ ಅದಕ್ಕೆ ನಾನು ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೇನೆ. ಯಾರಾದ್ರೂ ಫೇಸ್ ಟ್ರಿಮ್ಮರ್ ಅನ್ನ ಸರ್ಚ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಇದನ್ನ ತಕೊಳ್ಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ, ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಕೇಳಬಹುದು. ನಾನು ನಿಮ್ಗೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಅನ್ನ ಮಾಡ್ತೇನೆ. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.